ಸೊ ಬೇಗ ಬೇಗ ಬನ್ನಿ, ನೋಟಿಫಿಕೇಶನ್ ಹೋಗುವಾಗ ಲೇಟ್ ಆಗ್ಬೋದು. ಮುಖದಲ್ಲೆಲ್ಲ ಕಲೆ. ಯಾರಾದರೂ ಇದ್ದೀರಾ? ಒಬ್ಬರು ಸಹ ಇಲ್ಲ. ಬಂದರೂ ಗೊತ್ತಾಗೋದಿಲ್ಲ ಅಂತ. ಈಗ ನಾನು ಯೂಟ್ಯೂಬಲ್ಲಿ ಹಾಕಿದ್ರು ಕೂಡ ಅಲ್ಲಿ ವ್ಯೂಸ್ ಬರೋದು ಗೊತ್ತೇ ಆಗೋದಿಲ್ಲ. ತುಂಬ ಲೇಟ್ ಅಪ್ಡೇಟ್ ಆಗ್ತದೆ ಅಂತ ಗೊತ್ತಿಲ್ಲ. ಬೇಗ ಬೇಗ ಬನ್ನಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ ಲೈವಿಗೆ ಆಗೋ ಬರ್ತೀರಿ ಅಂತ. ಇವತ್ತು ಯಾರು ಸಹ ಇಲ್ಲ ಬರುವಾಗ, ಎಲ್ಲ ಬ್ಯುಸಿ ಅನಿಸುತ್ತೆ. ಎಲ್ಲರದ್ದು ನೆಟ್ ಪ್ಯಾಕ್ ಖಾಲಿಯಾಗಿರಬೇಕು. ಅಪ್ಪ ಒಬ್ರು ಬಂದರು, ನೆಟ್ ಪ್ಯಾಕ್ ಖಾಲಿ ಆಗಿದೆ ಅಂತ. ಶ್ರೇಯಾ ನಾಯ್ಕ, ಹಲೋ, ಹೇಗಿದ್ದೀರಿ? ಬೇಗ ಬೇಗ ಬನ್ನಿ ಗೈಸ್. ಇವತ್ತು ಆ್ಯಕ್ಚುಲಿ ಲೈವಲ್ಲಿ ನಾನು ಒಬ್ಬಳೆ, ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ, ಮಗು ಕೂಡ ಮಲಗಿದ್ದಾಳೆ. ಹಲೋ ಹನ್ಸಿಕಾ, ನೆಟ್ ಪ್ಯಾಕ್ ಖಾಲಿ ಆಗ್ತದೆ ಅರ್ಚನ ಅಂದು ಇನಿ ಸ್ಯಾಟರ್ಡೆ ಬೇತೆ ಎಲ್ಲೇ ರಜೆ ಇಪ್ಪುಂಡು, ಇನಿ ಪೊರ್ಲು ನೆಟ್ ಯೂಸ್ ಮಾಡ್ತದೆ ಖಾಲಿ ಆದುಪ್ಪುಂಡು. ಇತ್ತ ವಾಪಸ್ ರೀಚಾರ್ಜ್ ಮಾಡ್ತೀನ. ಓಕೆ ಓಕೆ, ನಾವು ಸೂಪರ್ ಪರ್ಬ ಗಮ್ಮತ್ತೆ. ಫುಲ್ ಗಮ್ಮತ್ತು. ಚೌತಿ ಎಲ್ಲ ಬಡಿಸ್ಲಿಕ್ಕಿತ್ತು. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕು ಅಂತ ಹೋದೆ, ನೆಟ್ವರ್ಕ್ ಇರಲಿಲ್ಲ. ಮತ್ತು ಉದಾಸೀನ ಆಯಿತು ಅಲ್ಲಿಗೆ. ಚೌತಿ ಗಮ್ಮತ್ತು, ಫುಲ್ ಗಮ್ಮತ್ತು. ಮನೆಯಲ್ಲೆಲ್ಲ ಬಡಿಸ್ಲಿಕ್ಕೆಲ್ಲ ಇತ್ತು ಗಣಪತಿಗೆ. ಮತ್ತು ಕೆಲವರೆಲ್ಲ ಹ್ಯಾಪಿ ಗಣೇಶ ಚತುರ್ಥಿ ಅಂತ, ಹ್ಯಾಪಿ ಬರ್ತ್ಡೇ ಗಣೇಶರೇ ಅಂತ ಮೆಸೇಜ್ ಎಲ್ಲ ಹಾಕಿದ್ರು. ಹಸ್ಬೆಂಡ್ ಹೆಸರು ಗಣೇಶ ಅಲ್ಲ, ಅದಕ್ಕೆ ಅವರಿಗೆ ಸಹ ಬರ್ತ್ಡೇ ಅಂತೆ. ಇನಿ ಸ್ಪೆಷಲ್ ಬೀಟ್ರೂಟು, ಹುರುಳಿಕಾಯಿ ಸುಕ್ಕ, ಮತ್ತು ಸೌತೆ ಹೆಸರು ಕಾಳು ಸಾಂಬಾರ್, ಪಾಯಸ, ಹೆಸರು ಕಾಳು ಪಾಯಸ ಸೂಪರ್ ಆಗಿತ್ತು. ಪಾಯಸ ಹತ್ರ ರಚ್ಚು ಜೆತ್ತಲೆ, ರಚ್ಚು ಅಲ್ಲ ಲಚ್ಚು ಮಲಗಿದ್ಲು ಅವಳನ್ನು ಮಲಗಿಸಿ ನಾನು ಲೈವ್ಗೆ ಬಂದ. ತುಂಬ ದಿನ ಆಗಿತ್ತಲ್ಲ, ಯಾವಾಗ ಲೈವ್ ಅಂತ ತುಂಬ ಮೆಸೇಜ್ ಕೂಡ ಬಂದಿತ್ತು. ಒಂದ್ಸಲ ಲೈವ್ಗೆ ಬರುವ ಅಂತ ಬಂದೆ. ಹಬ್ಬ ಬಂದ್ರಲ್ಲ ನೀವೆಲ್ಲ, ಖುಷಿ ಆಯಿತು. ಹ್ಯಾಪಿ ಚೌತಿ ಎಲ್ರಿಗೂ ಸಹ, ಹ್ಯಾಪಿ ಗಣೇಶ ಚತುರ್ಥಿ. ಮತ್ತು ಎಂತ, ನಾವು ಕೂಡ ಇಲ್ಲಿ ಪೋಳ್ಯದಲ್ಲಿ ಗಣಪತಿ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಬಂದದ್ದು ಪೋಳ್ಯಕ್ಕೆ. ಫುಲ್ಲು ಹಗ್ಗ ಜಗ್ಗಾಟೆಲ್ಲ ಆಗ್ತಿತ್ತು. ಎಷ್ಟು ಫೈಟ್ ಇತ್ತು ಗೊತ್ತುಂಟು ಹಗ್ಗ ಜಗ್ಗಾಟ, ಈ ಲೇಡೀಸ್ ಹಗ್ಗ ಜಗ್ಗಾಟ, ಟಗ್ ಆಫ್ ವಾರ್. ತುಂಬ ಎಂಜಾಯ್ ಮಾಡಿದೆ. ವಿಡಿಯೋ ಎಲ್ಲ ಮಾಡಿದ್ದೇನೆ, ನೋಡುವ ನಾಳೆ ಒಂದು ವ್ಲಾಗಲ್ಲಿ ಹಾಕ್ತೇನೆ ಅದನ್ನು. ಹ್ಯಾಪಿ ಗಣೇಶ ಚತುರ್ಥಿ ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ವನಸ ಆಂಡೆ ವನಸ್ ಇದು ಬಡಾಪುಜಿ ಇನಿ ಫುಲ್ ಆತಂಡು ಎಂಕಲೆ ಪೋಳಿಯವೇ ಪಂಡತೆ ಪೋಳಿಯ ಪೋದಿತ್ತ ಪಂಡದು ಅಲ್ಪ ಐಸ್ ಕ್ರೀಮ್ ಅವನದು ಪೂರ ತಿಂದು ಫುಲ್ ಆತಂಡು. ಸೊ ನಾನು ಸೂಪರ್. ನೀವು ಹೇಗಿದ್ದೀರಾ ಕಿಶೋರ್ ಅವರೇ? ರೇಖಾ ಎಸ್, ಚೌತಿ ಗಮ್ಮತ್. ಲಚ್ಚು ಗೌರಿ ಕಾಜಿ ಪಾಡ್ದಾರ. ಲಚ್ಚುಗು ಪ್ಲಾಸ್ಟಿಕ್ದ ಪಾಡ್ದೀನಿ ಎಂದು ಈ ಕಾಜಿ ಪಾಡ್ 4 ಇಂಚ ಮಲ್ತಂದ್ರೆ ತಪ್ಪ ಪುಡವು ಐಕ್ ಯಾನ್ಲ ಪಾಡ್ದಿತ್ತ ಮಾತ ಕಟ್ಟಾಣ. ಲಚ್ಚುಗು ಪಾಡ್ದಿತ್ತೆ ಒಂಜಿ ಮಾತ್ರ. ಮಾಣಿಗೆಪ್ಪ ಬರ್ಪರು, ಮಾಣಿಗೆ ಬರೋಂದೆಪ್ಪೆ ಯಾನೇಪ ಮೊನ್ನೆ ಬರ್ತಿತ್ತೆ ಮಾಣಿಗೆ ಅಂದು ಬರ್ತಿತ್ತೆ. ನನ್ನ ಪಿರ ಗುರುವಾರ ಬರೆಯೋದು, ಗುರುವಾರ. ಯಾವ ಊರು ನಿಮ್ಮದು? ನಮ್ಮದು ಪುತ್ತೂರು ಕಬಕ. ಹ್ಯಾಪಿ ಗಣೇಶ ಚತುರ್ಥಿ. ನಿಮ್ಮದು ಕೂಡ ಹ್ಯಾಪಿ ಗಣೇಶ ಚತುರ್ಥಿ. ಅಯ್ಯೋ ಆಗ್ತಿಲ್ಲ. ಓಕೆ, ನೀವು ಯಾವ ಭಾಷೆ ಮಾತಾಡೋದು? ಈಗ ಕನ್ನಡ ಮಾತಾಡ್ತಿದ್ದೇನೆ, ಆಗ ತುಳು ಮಾತಾಡ್ತಿದ್ದೆ. ಕನ್ನಡ ತುಳು ಮಿಕ್ಸ್ ನಮ್ಮದು. ಅರ್ಥ ಆಗಲಿಲ್ಲದ್ರೆ ಹೇಳಿ, ಕನ್ನಡದಲ್ಲೇ ಮಾತಾಡ್ತೇನೆ. ಯಾರಾದರೂ ಹೊಸೊಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂದು ಆಗಾಗ ಒಂದು ಅಡ್ವರ್ಟೈಸ್ಮೆಂಟ್. ಮತ್ತು ಒಳ್ಳೆರು ಕಂಡನಿ ಪಿದೈಪೋತೇರಿ ದೀಕ್ಷಾ ನನಗ. ಹಲೋ ಭೂಮಿರಾಯ್, ಸಂಜು ಕ್ರಿಕೆಟ್ ಗೇಮರ್, ಹಲೋ, ಹವಾರಿ ಫೈನ್. ನೀವು ಹೇಗಿದ್ದೀರಿ?
ಶಾಂತಿ ಹಲೋ. ಅರ್ಚನಾ ಇನ್ನ ಹೋಸ್ಟಿಂಗ್ ಸೂಪರ್ ಆತಂಗೆ. ಥ್ಯಾಂಕ್ ಯು ಇರ್ತಾರಲ್ಪ ಅಜ್ಜದ ಲಾಗ್ ತೂದು ಬನ್ನಿನ್ಯಾ. ತುಳು ಅಂದರೆ ಮಂಗಳೂರು. ಎಸ್ ಹೌದು, ಮಂಗಳೂರು ಸೈಡೆ ಪುತ್ತೂರು. ಹವಾಸುವ ಡೇ ಸೂಪರ್. ಚೌತಿ ಅಲ್ವಾ, ಸೂಪರ್ ಆಗಿತ್ತು ಡೇ ಇವತ್ತು. ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ ಹೆನ್ರಿ ಅವರೇ, ನೀವು ಹೇಗಿದ್ದೀರಾ? ಮಧುಶ್ರೀ ಶೆಟ್ಟಿ ಹಲೋ. ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗುಡ್, ಓಕೆ. ವಿಡಿಯೋ ಡೈಲಿ ತೂಪೆ ಮಿಸ್ ಮಲ್ಪುನನ ಇಚ್ಚಿ. ಥ್ಯಾಂಕ್ ಯು ಡೈಲಿ ತೂಲೆ ಮಿಸ್ ಮಲ್ಪೋರ್ಚಿ. ಶ್ರೇಯ ಕೇಸಿ ಹಲೋ. ನಂಗು ತುಳು ಕಳಿಸಿ. ಫಸ್ಟ್ ತುಳು ಕಲ್ಪುರೇಟೆ ಎಂಚೊಲ್ಲಾರ್ ಅಂತ ಕೇಳಲೆ. ಎಂಚೊಲ್ಲಾರ್ ಅಂತ ಹೇಳಿದರೆ ಹೇಗಿದ್ದೀರಿ ಅಂತ. ಕಿಶೋರ್ ಅವರೇ ಏನ್ರಿ, ತುಂಬ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬ್ಲೂದು ಹಲೋ. ರಹಮತ್ ಜೀವನ್ ಚೌತಿ ಪಾಯರ ಹೆಜ್ಜೆ ದೂರಲ್ಲ ಪೋದು ಬರ್ತೀನಿ. ಪೋಳಿಯಾಗ ಬತ್ತೆ. ಈರ್ಲ ಗಾಣಿಗಾತಿ ಅಂದಂದು ಯು ಆರ್ ಲುಕಿಂಗ್ ಕ್ಯೂಟ್. ಥ್ಯಾಂಕ್ ಯು ಭೂಮಿ. ಕವಿತಕ್ಕ ಬಾರಿ ಅಪರೂಪ ಬಿಸಿ ಇರ್ತಾರೆ ಅಂದೇ. ಫುಲ್ ಬಿಸಿ ಆದ ಗೊತ್ತು. ಲೈಫ್ ಈಸ್ ಫುಲ್ ಬಿಸಿ ಆ್ಯಂಡ್ ಜಿಂಗಲ್ ಅಲ್ಲ. ಫುಲ್ ಬಿಸಿ ಆದ ಅಡೆ ಇಡೆ ಪೋಪುನೇ ಅಂಡು ಕೆಲವರ ಚಾದು. ತುಳು ಲ್ಯಾಂಗ್ವೇಜ್ ನಿಮ್ಗೆ ಚೆನ್ನಾಗಿದೆ. ಥ್ಯಾಂಕ್ ಯು ಡೈಲಿ 4 ಗಂಟೆಗೆ ವೆಯ್ಟ್ ಮಾಡ್ಕೊಂಡಿದ್ದೆ ಅಂದೆ. ಇತ್ತೆ 4 ಗಂಟೆಗೆ ಗತ್ತು ಏನೋ ಒಟ್ರಸಿ ಅವನು ಉಂಡಿತ್ತೆ ಟೈಮಿಂಗ್ಸ್. 4 ಗಂಟೆ ಪಾಡ್ರೆ ಒಂದಿದ್ದೀವಲ್ಲ. ಕೆಲವರು ಎಡಿಟಿಂಗ್ ಎಲ್ಲ ಆಗಿರೋದಿಲ್ಲ ಎಡಿಟಿಂಗ್ ಎಲ್ಲ. ಸೊ ತುಂಬ ಲೇಟ್ ಆಗ್ತದೆ ಈಗೆಲ್ಲ ಬ್ಲಾಗ್ಸ್ ಎಲ್ಲ. ಮತ್ತು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಅವರಿಗೊಂದು ಸಜೆಷನ್ ಕೊಡ್ತೇನೆ. ಏನು ಗೊತ್ತಾ, ಯೂಟ್ಯೂಬಲ್ಲಿ ಈಗೊಂದು ಮೊದಲೇ ಗೊತ್ತಿಲ್ಲ ನನಗೆ, ಹೊಸತ್ತಾಗಿ ಗೊತ್ತಾದದಷ್ಟೇ. ಯೂಟ್ಯೂಬಲ್ಲಿ ಈಗ ಅಪ್ಲೋಡಿಂಗ್ ಟೈಮ್ ಇರ್ತದಲ್ವಾ. ಸೊ ನಮಗೆ ನಮ್ಮ ವ್ಯೂವರ್ಸ್ ಯಾವಾಗ ಇರ್ತಾರೆ ಅಂತ ಅದರಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಎಂತಂತ ಹೇಳಿದರೆ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದರೆ ಅಲ್ಲಿ ಅನಾಲಿಸಿಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋದಾಗ ಆಡಿಯನ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಅಲ್ಲಿ ನಿಮಗೆ ಯಾವ ದಿನದಲ್ಲಿ ಯಾವ ಟೈಮಿಗೆ ಹಾಕಿದರೆ ಬೆಟರ್ ಅಂತ ಇರ್ತದೆ. ಅಲ್ಲಿ ಡಾರ್ಕ್ ಬ್ಲೂ ಕಲರ್ ಅಂದರೆ ಪರ್ಪಲ್ ಕಲರಲ್ಲಿದ್ದರೆ ಸೊ ಆ ಟೈಮಿಗೆ ಹಾಕಿದರೆ ನಿಮ್ಮ ಏನು ವೀಡಿಯೋಸ್ ಎಲ್ಲ ತುಂಬ ವ್ಯೂಸ್ ಆಗುತ್ತೆ ಅಂತ. ವ್ಯೂಸ್ ಹೇಗೆ ಗೊತ್ತುಂಟ, ಈಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗೋದು ಗೊತ್ತಾಗ್ಬೋದು. ನಾನು ಯಾವಾಗ ಲೈವಿಗೆ ಬರ್ತೇನೆ ಆಗಲೇ ಕಾಲ್ ಕೂಡ ಬರೋದು. ಸಾರಿ ಡಿಸ್ಟರ್ಬೆನ್ಸಿಗೆ. ಕರೆಕ್ಟ್ ಉಂಟಲ್ಲ ಈಗ ಲೈವ್? ಓಕೆ. ಅದೇ ಪರ್ಪಲ್ ಕಲರ್ ಡಾರ್ಕಲ್ಲಿ ಇರ್ತದಲ್ಲ, ಸೊ ಆ ಟೈಮಿಗೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ನೋಡ್ತಾರೆ. ಮತ್ತು ಎಲ್ಲ ಗ್ರೀನ್ ಇರ್ತದೆ. ಅದು ಗ್ರೀನ್ ಮಾರ್ಕ್ ಎಲ್ಲ ಇರ್ತದಲ್ವಾ, ಆ್ಯರೋ ಮಾರ್ಕ್ ಗ್ರೀನಲ್ಲಿ ಮೇಲೆ ಇರಬೇಕು ಯಾವಾಗಲೂ. ನನಗೆ ಸಹ ಗೊತ್ತಿರಲಿಲ್ಲ ಅದೆಲ್ಲ. ನಾನು ಈಗೀಗ ಸ್ವಲ್ಪ ಕಲಿತಿದ್ದೇನೆ ಯೂಟ್ಯೂಬ್ ಬಗ್ಗೆ. ಎಸ್, ತುಂಬ ಜನ ಮೆಸೇಜ್ ಮಾಡಿದ್ರಿ. ದಾದ ಸ್ಪೆಷಲ್ ವೆಜ್ಜಿನಿ ಫುಲ್ಲು. ಲಚ್ಚಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೌದು, ಅದೊಂದು ಹೇಳಬೇಕು. ನಾನು ಕೃಷ್ಣವೇಷ ಸ್ಪರ್ಧೆಗೆ ಮಗುವಿಗೆ ಯಾವುದಕ್ಕೆ ಕಳಿಸಿರಲಿಲ್ಲ. ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಮೋಸ ಆಯಿತು ಅಂತ ಹೇಳಿ ನಾನು ಮತ್ತೆ ಯಾವುದಕ್ಕೂ ಬೇಡ ಅಂತಿದ್ದೆ. ಮತ್ತು ಕಬಕ್ಕದಲ್ಲಿ ಮಾತ್ರ ಒಂದು ಕಬಕ್ಕದ ಒಂದು ಇತ್ತು ಕೃಷ್ಣವೇಷ ಸ್ಪರ್ಧೆ. ಅದು ಒಂದು 2-3 ವಾರ ಆಯಿತಾ ಅಂತ. ಸೊ ಅದಕ್ಕೆ ನಾನು ಹಾಕಿದ್ದೆ. ಸೊ ಅದರಲ್ಲಿ 2nd ಪ್ಲೇಸ್ ಸಿಕ್ಕಿದೆ. ಸೊ ಮಗುವಿಗೆ ಅದಕ್ಕೆ ತುಂಬ ಖುಷಿ. ನಾಳೆ ಸ್ಟೇಜಿಗೆ ಹೋಗಿ ಅದನ್ನು ತಗೊಳ್ಬೇಕು ಪ್ರೈಸ್. ಖುಷಿ ಆಯ್ತು ಮಾತ್ರ ನಮಗೆ. ಮತ್ತು ಬಾಲೆ ಜೆತ್ತಲು ಎಂಚ ಉಲ್ಲಾಲು ಅಂದರೆ ಹೇಗೆ ಅಂತ. ಹೌದೌದು, ಹೇಗಿದ್ದೀರಾ ಅಂತ ಅರ್ಥ ಇಂಚ ಉಲ್ಲಾರ್ ಅಂತ ಹೇಳಿದರೆ. ಮುದಿರಾಜನಿತಾ ಹಲೋ. ಗಣೇಶನೇ ಒಳ್ಳೆರು ಬಾಲೆ ಒಳ್ಳೆರು ಬಾಲೆ ಜೆತ್ತಲು ಆರು ಎಲ್ಲ ಕೆಸರಡು ಒಂಚು ದಿನ ನಮ್ಮ ಊರುಡು ಅಂಚ ಅದು ಅಲ್ಪ ಒಂದು ಬೇಲೆ ಉಂಡಿಗೆ ಅಂಚ ಪೋತಿರು. ರಾಜೇಶ್ ತುಳು ಭಾಷೆ ಚೆನ್ನ. ಹೌದೌದು, ಚೆನ್ನಾಗಿದೆ. ಈ ಕುಡ್ಲ ಸೈಡ್ ಬರ್ತಾರೆ ನಮ್ಮ ಟೆಂಪಲ್ಗೆ ಬಲೆ ಅಂದೆ. ಟೆಂಪಲ್ ಪಾಲನೆ. ಹಾಯಕ್ಕ ಆರಾಮ? ನಾನು ಆರಾಮ, ನೀವು ಆರಾಮನಾ? ಹೇಮಂತ್ ಹನುಮಂತ್ ಓಕೆ. ಬಾಲೆ ಜೆತ್ತದಲು ಮಧುಶ್ರೀ ಬಬ್ಬಿ ಪೂಜಾರಿ ಹಲೋ. ಜಿಕೆ ಎಲ್ಲರೂ ಲೈಕ್ ಕೊಡಿ ಕವಿತಾ ತಂಗಿಗೆ. ಥ್ಯಾಂಕ್ ಯು. ಅರ್ಚನಾ ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಹುಡುಗ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಕ್ಕ. ನಿಮಗೂ ಕೂಡ ಹ್ಯಾಪಿ ಗಣೇಶ ಚತುರ್ಥಿ. ಗೀತಾಜೆ ಶೆಟ್ಟಿ ಹಲೋ. ಉಲ್ಲರೇ ಹೆಂಚೊಲ್ಲರು ಸಚಿನನ್ನ ದುಬಾಯ್ ಪೋಯರ ಅವು ಪೊಕ್ಕಡೆ ಅಕ್ಕಲ್ ಪೂರ ಅಂಚನೆ ಅವ್ರ ಆಯನ ಫೋಟೋ ಎಡಿಟ್ ಮಾಡ್ಬಿಡು, ಅವ್ರ ಅಮ್ಮಿಯನ ಫೋಟೋ ಎಡಿಟ್ ಮಾಡ್ಬಿಡು ಅಂಚನೆ ಫನ್ ಮಂತೋದಿಪ್ಪೇರಿ ಎಲ್ಲ ದುಬೈ ಪೋತಿಜೇರಿ ಪೋಪನ್ ಲಜ್ಜಿರ ಪೋಡಿ వచ్చి ಲೈಕ್ ಕವಿತಾ. ಥ್ಯಾಂಕ್ ಯು. ಹಲೋ ಬಾಬುಜಿ ಹಲೋ. ಇನ್ನು ಮನಸಾಂಡಿ ಆಂಡ್ ವಾವ್ ಯುವರ್ ಹಸ್ಬೆಂಡ್ ಈಸ್ ಒನ್ ಲಕ್ಕಿ ಮ್ಯಾನ್. ಥ್ಯಾಂಕ್ ಯು. ಭಾರಿ ಅಪರೂಪದಾರು ಅಂದು ಮಸ್ತ್ ಅಪರೂಪ ಆತಂದು. ಯಾವ ಊರಕ್ಕ? ನಮ್ಮದು ಪುತ್ತೂರು, ಮಂಗಳೂರು ಸೈಡ್. ನೆಟ್ವರ್ಕ್ ಇಜ್ಜಿ ನೆಟ್ವರ್ಕ್ ಇಜ್ಜೆ ಗೊತ್ತಾವಂದಿಜ್ಜಿ. ಆದ್ಯಪಾಡಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಬಜ್ಪೇಡು. ಓಕೆ ಅನಂಚಿ ಬೈಜಿ ಬರ್ತನ ಖಂಡಿತ ಬರ್ತಾರೆ. ಸೌಮ್ಯ ಜೋಗಿ ಹಲೋ. ಹೇಗಿದ್ದೀರಿ?
ಯಪ್ಪ 100 ತನಕ ಬಂದಿತ್ತು ವ್ಯೂಸ್, ಈಗ ಡೌನ್ ಆಯಿತು. ಎಲ್ಲ ಬ್ಯುಸಿಯಾ? ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. 78 ಆಯಿತು. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಮೇಲೆ ಬಟನ್ ಉಂಟು, ರೆಡ್ಡಲ್ಲಿ ಬರ್ತದೆ, ಅದಕ್ಕೆ ಕ್ಲಿಕ್ ಕೊಟ್ಟರೆ ಸಬ್ಸ್ಕ್ರೈಬ್ ಆಗ್ತದೆ. ಊಟ ಆಯ್ತಾ ಅಂದರೆ ತುಳುವಲ್ಲಿ ಏನು ಹೇಳ್ತಾರೆ? ವನಸಾಂಡ ಅಂತ ಕೇಳ್ತಾರೆ. ಊಟ ಆಯ್ತಾ ಅಂತ ಹೇಳಿದರೆ ವನಸಾಂಡ ಅಂತ ಕೇಳಬೇಕು. ಅಲ್ಲಿ ಹೇಳ್ತಿದ್ದಾರೆ ನೋಡಿ ಎಲ್ಲ, ವನಸಾಂಡ ಅಂತ. ಚೆನ್ನಬಸವ ಎಂ, ಹಲೋ, ಹೇಗಿದ್ದೀರಿ? ತುಂಬ ದಿನ ಆಯ್ತಲ್ಲ ಲೈವ್ಗೆ ಬರದೆ, ಅದಕ್ಕೆ ಇವತ್ತೊಂದು ಲೈವ್ಗೆ ಬರುವ ಅಂತ ಬಂದೆ. ಏನಾದರೂ ಕೇಳಿಕ್ಕಿದ್ರೆ, ಕ್ವಶನ್ಸ್ ಏನಾದರೂ ಕೇಳಿಕ್ಕಿದ್ರೆ ಕೇಳಿ, ಮತ್ತು ವ್ಲಾಗ್ಸ್ ಎಲ್ಲ ದಯವಿಟ್ಟು ನೋಡಿ. ಮತ್ತು ಕೆಲವೊಂದು ಕಾಂಪಿಟೇಷನ್ ಎಲ್ಲ ಇಡುವ, ಫೋಟೋ ಕಾಂಪಿಟೇಷನ್ ಇಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಖಂಡಿತ ಇನ್ನು ಕಾಂಪಿಟೇಷನ್ ಎಲ್ಲ ಇಡ್ತಾ ಇರ್ತೇನೆ. ಯಾನು ಉಲ್ಲೇ ಗೀತಕ್ಕ, ಹಲೋ ಕವಿತಾ, ಹಲೋ ಪಾಟೀಲ್. ಗಣಪತಿ ಬೀಚ್ಗೂ ಪಡು ನೇತೆ ಮಸ್ತ್ ಗಣಪತಿ ಇತ್ತುಂಡೇನೆ ಅಂದೆ. ಓಕೆ ಓಕೆ, ಡೈಲಿ ಬರೋಡಿಯೇ ತುಳುವೆರೆಗೆ ಖುಷಿ ಆಪುಂಡಿರೇನೆ, ತೂವರೆಗೆ ಖುಷಿ ಆಪುಣ ಅಂಚನ. ಡೈಲಿ ಬರೆಯರೆ ಟೈಮ್ ಇಜ್ಜಿ ಗೊತ್ತುನತಿ. ನಮ್ಮ ಮಗಳು ಪೋಕ್ರಿ ಆಗ್ತಲ್ಲ ಫುಲ್ಲು ಉಂತೆರ ಕುಲ್ಲರ ಬಿಟ್ಟು ಜಲ. ನೀನು ನಿದ್ರೆ ಎಂಚಾಣ ನಿದ್ರೆ ಅರ್ಪದು ಇನ್ನು ಲೈವ್ಗೂ ಬರೋಡು ಡಿಸೈಡ್ ಮಂತಿತ್ತೆ ಅಂಚಾದ ಬರ್ತೇನೆ. ಅಪಗಾಂಡ ಎಂಕು ತುಳು ಕಲ್ಪಾಲೆ ಇದು ತುಳುವೆ ಪಾತಿರೊಂದುಲ್ಲ ಇರತ್ತೆ. ಸಂತೋಷ್ ಎಸ್ಕೊರೆ, ಹಲೋ. ಸೌಮ್ಯ ಜೋಗಿ, ಬ್ಲಡ್ ಪ್ರೆಷರ್, BP ಏರಿಗೆ BP. NTN ಫ್ಯಾಮಿಲಿ, ಹಲೋ. ಸಂತೋಷ್ ಎಸ್ಕೊರೆ, ಹಲೋ. NTN, ಹಲೋ. ಮಂಜು, ನಿಮ್ಮ ಊರು ಯಾವುದು ಅಕ್ಕ? ನಮ್ಮದು ಪುತ್ತೂರು. ಹಾಯ್ ಸಿಸ್, ವನಸಾಂಡ ಆನಂದ್. ವನಸಾಂಡ ಇರ್ನಾಡೆ ವನಸ ಆತಿಜಿ, ಸಾರಿ ಫುಲ್ ಆತಂಡ ಅಂಚೆ ಮನಸ್ಸು ಮಲ್ತಿಜಿನಿ. ಅರ್ಚನಾ ಇರ್ನಾಕೋಲೇರು, ಆರರ್ನ ರೂಮಿಡುಲ್ಲೇರು, ಆರಿಗೆ ಎಕ್ಸಾಮ್ ಅಂಚೆ ಓದೋಂದುಲ್ಲೇರು. ಒಕ್ಕಡೆ ಕುಶಾಲ್ಗ್, ಓಕೆ. ಲೈಫ್ ವಿತ್ ಡಾಬರ್ಮ್ಯಾನ್ ಪ್ರಜ್ವಲ್, ಹಾಯ್ ಫ್ರಮ್ ಕುರ್ಕ್, ಹಲೋ. ಬಬಿ ಪೂಜಾರಿ, ದಾದ ಸ್ಪೆಷಲಿ ನೀ ಫುಲ್ ವೆಜ್ ಡೇ ಸ್ಪೆಷಲಿ. ಕನ್ನಡ ಬರುತ್ತಾ? ಹೌದು ಕನ್ನಡ ಬರುತ್ತೆ. ಏನು ಹೇಳಿ, ಕನ್ನಡ ಬರುತ್ತೆ. ನಿಮಗೆ ಯಾವ ಕನ್ನಡ ಬೇಕು ಹೇಳಿ. ತುಳು ಕನ್ನಡ ನೀವು? ಎಸ್, ಹೌದು. ಊಟ ಆಯ್ತಾ? ಹನುಮಂತ ಬುದ್ಧಿ, ಊಟ ಆಯಿತು, ನಿಮ್ದು ಆಯಿತಾ? ನಮಗೆ ಫುಲ್ ವೆಜ್, ಚೌತಿ ಸ್ಪೆಷಲ್ ಅಲ್ವಾ. ಸೊ ಸ್ವೀಟ್, ಫ್ರೂಟ್ಸ್, ವೆಜ್ ಅದು ಇದೆಲ್ಲ ತುಂಬ ಇತ್ತು ಇವತ್ತು. ವೇಘಾಶಿನಿ ವಿ, ಹಲೋ. ನಾನು ಫಸ್ಟ್ ಲೈವ್ ಬಂದಿದ್ದೆ. ಹೌದಾ, ಓಕೆ ಓಕೆ. ಮತ್ತೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ, ಇಂಟ್ರೆಸ್ಟಿಂಗ್ ಇರುತ್ತಾಗ ಲೈವ್. ಏನಾದರೂ ಕೇಳಿಕ್ಕಿದ್ಯಾ ಕೇಳಿ. ಉತ್ತರ ಕನ್ನಡ ಭಾಷೆ ನನಗೆ ಈ ಕಡೆದ್ದು ತುಳು ಕನ್ನಡ ಆದರೆ ಬರುತ್ತೆ. ಉತ್ತರ ಕನ್ನಡ ಮಂದಿ ಆ ಥರ ಎಲ್ಲ ಮಾತಾಡ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಮತ್ತು ಮಾತಾಡಿದ್ದು ಮತ್ತೆ ಏನಾದರೂ ಆಚೀಚೆ ಆದರೆ ಬೇಡಪ್ಪ. ತುಳು ಕಳಿಸ್ಕೊಡಿ ನಮಗೆ. ತುಳು ಟು ದಾಲೆಜ್ಜೆ ಈಸಿ ಉಂಟು ತುಳು. ನನ್ನ ಕೂಡ ನಿದ್ರಾ ಬೇಕು, ನನ್ನ ಕೂಡ ನಿದ್ರಾ ಬೇಕು. ಅರ್ಥ ಆಗಲಿಲ್ಲ ನನಗೆ. ಮತ್ತು ಯಾರಾದರೂ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ಸ್ ಎಲ್ಲ ಇದೆ. ಮತ್ತೆಂತ ಗೊತ್ತುಂಟಾ, ನಾನು ಮೊನ್ನೆ ಒಂದು ರೀಅಪ್ಲೋಡೆಡ್ ವ್ಲಾಗ್ ಹಾಕಿದ್ದೆ. ಅದು ಯಾಕೆ ಹಾಕಿದ್ದೆ ಅಂತ ಹೇಳಿದರೆ, ಅದಕ್ಕೆ ವ್ಯೂಸ್ ಆಗಿರಲಿಲ್ಲ. ನಾನು ಅದು ಯಾವಾಗ 1K 2K ಸಬ್ಸ್ಕ್ರೈಬ್ ಇದ್ದಾಗ ಹಾಕಿದ್ದೆ. ಸೊ ಅದಕ್ಕೆ ನನಗೆ ಅದು ವ್ಲಾಗ್ ತುಂಬ ಇಷ್ಟ, ಮಡಿಕೇರಿ ವ್ಲಾಗ್. ಸೊ ಅದಕ್ಕೆ ನಾನು ರೀಅಪ್ಲೋಡ್ ಮಾಡಿದ್ದು. ಇನ್ನು ಕೆಲವೊಂದು ರಿಕ್ವೆಸ್ಟ್ ಉಂಟು ಮೊದಲಿದೆಲ್ಲ ಹಾಕಿಂತ. ಸೊ ಇನ್ನೊಂದು ಟಾಸ್ಕ್ ವೀಡಿಯೋನ ರೀಅಪ್ಲೋಡ್ ಮಾಡ್ತಿದ್ದೇನೆ. ಅದು ನಾಳೆ ನಾಡಿದ್ರಲ್ಲಿ ಹಾಕ್ತೇನೆ, ನೋಡುವ. ನಮ್ಮದು ವನಸಾಂಡ. ಒಂದು ನಿಮಿಷ, ತುಂಬ ಮೆಸೇಜ್ ಬಂದಿದೆ. ಸಂಚಾರಿ, ನಿಮ್ಮ ಏಜ್ ಎಷ್ಟು? ಮಂಜು, ವನಸಾಂಡ ಅಂಡ್ ನಮ್ಮ ಉತ್ತರ ಕನ್ನಡ. ನಿಮ್ಮದು ಫಸ್ಟ್ ಲೈವ್. ಎಸ್. ಡೂ ಯು ವಾಚ್ ಮಲಯಾಳಂ ಮೂವೀಸ್? ಪಾತೆರುನ ಸೌಂಡ್ಗೂ ಲಕ್ಕು ಜಲ ಬಾಲೆ. ಅಲ್ಲಿ ಜೆತ್ತಿ ಬುಕ್ಕೊಂಡತೆ ವಾ ಸೌಂಡ್ ಅಂಡರ ಲಕ್ಕು ಜಲ ಅವಂಜಿ ಧೈರ್ಯ ಮಲ್ಲ ಸೌಂಡ್ ಅಂಡ ಲಕ್ಕು ಅಲ್ಲಿಗೆ ಸೌಂಡ್ ಅಭ್ಯಾಸ ಆಗ್ಬೋತುಂಡು ಅಂಚಾದು ಅವಂಜಿ ಪುಣ್ಯ. ಮನು ಬಸ್ಸು, ಹಲೋ. ಅಶ್ವಿನಿಯಸ್, ಹಲೋ. ಮಂಜು ಹೋಗಿ ಬರ್ತೆ ಅನ್ಕೊಂಡೆ. ತುಳುವಲ್ಲಿ ಏನು ಹೇಳ್ತಾರೆ? ಹೋಗಿ ಬರ್ತೆ ಅನ್ನೋಕೆನಾ? ಓಕೆ, ಹೋದು ಬರ್ಪೆ ಅಂತ ಹೇಳುದು. ಹೋಗಿ ಬರ್ತೇನೆ ಅಂತ ಹೇಳೋದಕ್ಕೆ ಹೋದು ಬರ್ಪೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು. ಮತ್ತೆ ಕರ್ನಾಟಕ
ಥ್ಯಾಂಕ್ ಯು ಬಾಯ್ ಎಂತೆಲ್ಲ ಹೇಳ್ತಿದ್ದಾರೆ ಗೊತ್ತಾಗ್ತಿಲ್ಲ. ಹಲೋ ಕಾವ್ಯಶ್ರೀ ಪೆರಮೊಗ್ಗರು, ನಮ್ಮ ಹತ್ರದವರೇ. ಪೆರಮೊಗ್ಗರು ಸಿಂಗಲ್ ಅಲ್ಲ, ಮ್ಯಾರಿಡ್. ಕಾರಿಮಣಿ ಎದುರು ಹಾಕೊಳ್ದು ಒಳ್ಳೇದಂತ. ಹಲೋ ಸಿಂಗಪಳ್ಳಿ ಜಯರಾಮ್, ಸಂತೋಷ. ನೀ ಫೇವ್ರೆಟ್ ಕ್ರಿಕೆಟರ್ ಯಾರು? ಕೊಹ್ಲಿ. ಹಾಯ್ ವನಸಾಂಡೆ ಎನ್ನ ಇಲ್ಲ ಪುತ್ತೂರುಡು. ಜಯಶ್ರೀ. ಹಲೋ ಜಯರಾಮ್ ಅವರೇ. ಕಾವ್ಯಶ್ರೀ ಕ್ಲಾಸ್ಮೇಟ್ ನಿನ್ನ ನೆನಪುಂಡ? ಗೊತ್ತಾಂಡು. ಹೈಸ್ಕೂಲ್ ಉಡ್ದು ಬತ್ತಿನ PUC ಉಂಟದ ಕ್ಲಾಸ್ಮೇಟ್. ಹಲೋ ಸಮೀಮಾ ರಂಜಾಲ, ಮನು ಬಸು ಮಿಂಗಲಕ್ಕ. ಎಸ್. ಹೇಗಿದ್ದೀಯಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ನಿಮ್ಮ ಫೇವ್ರೇಟ್ ಫುಡ್ ಯಾವುದು? ಫೇವ್ರೇಟ್ ಫುಡ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಪುತ್ತೂರು ಸ್ವಲ್ಪ ಎಂಕಲ್ಲ ಕಬಕ್ಕ ಹಾಕೊಂಡು ಕಬಕ್ಕ. ನಾನು MST ಫ್ಯಾನ್. ಹೌದಾ, ಸೂಪರ್. ಪ್ಲೀಸ್ ಸೇ ಮೈ ನೇಮ್. ಚೇಕುತ್ತಾನ್. ಹಲೋ ಚೇಕುತ್ತಾನ್, ಸರಿಯಲ್ಲ ಹೆಸರು ಗೊತ್ತಿಲ್ಲ. ಸಮೀಮಾ ವನಸಾಂಡಿರ್ನಾಂಡೆ. ಹಾಯ್ ಚೌತಿ ಗಮ್ಮತ್ತ ಮಮತ. ಫುಲ್ ಗಮ್ಮತ್ತು ಚೌತಿ, ಫುಲ್ ಗಮ್ಮತ್ತು. ಧರ್ಮ ಅಗವಿಕಲ ಅಕ್ಕ, ನಿಮ್ಮಿಂದ ನನಗೆ ಒಂದು ಹೆಲ್ಪ್ ಆಗಬಹುದಾ? ಏನು ಹೇಳಿ. ನಾನು ನಿಮ್ಮ ದೊಡ್ಡ ಫ್ಯಾನಾ? ಹಸ್ಬೆಂಡ್ ಕ್ಯಾ ಕರ್ತಿ ಹೇ? ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ. ನಾಳೆ ನಮ್ಮ ಊರಲ್ಲಿ ಕೆಸರಡೊಂಜು ದಿನ ಅಂದರೆ ಕೆಸರಲ್ಲಿ ಒಂದು ಆಟೋಟ ಸ್ಪರ್ಧೆಗಳೆಲ್ಲ ಉಂಟು. ಸೊ ಅಲ್ಲಿ ಸ್ವಲ್ಪ ಕೆಲಸ ಉಂಟಂತೆ, ಅದಕ್ಕೆ ಹೋಗಿದ್ದಾರೆ. ಎಂಚ ಉಲ್ಲರು ಯಾನ್ ಸೂಪರ್ ಈರೆಂಚ ಉಲ್ಲರು. ಅಬ್ಬೋ ಒಂದು ನಿಮಿಷ, ನನಗೆ ಕಾಲೆಲ್ಲ ನೋವಾಗ್ತುಂಟು. ಕರಿಮಣಿ ಮಾಲೀಕ ಹೆಸರೇನು? ಕರಿಮಣಿ ಮಾಲೀಕ ಹೆಸರು ಗಣೇಶ್ ಅಂತ. ಗಣೇಶ್ ಸಂಚಾರಿ. ನಿಮ್ಮ ಕಡೆ ಒಂದು ಹೆಣ್ಣು ನೋಡಿ ಮದುವೆ ಆಗೋಕ್ಕೆ. ನಮ್ಮ ಕಡೆ ಹೆಣ್ಣು ಕಡಿಮೆ. ಬೇರೆ ಏನಾದರೂ ಕೇಳಿಕೊಂಟ ಕ್ವೆಶನ್ಸ್ ಇದ್ರೆ ಕೇಳಿ. ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಫ್ಯಾಮಿಲಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಪ್ಲೀಸ್, ನಾನು ನಿಮ್ಮ ಫ್ಯಾನ್. ನೋಡಿ ಅಲ್ಲಿ NTN ಫ್ಯಾಮಿಲಿ ಅಂತ ಉಂಟಂತೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಉಂಟಂತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ನೋಡ್ತಿದ್ದೀರಿ. ದಯವಿಟ್ಟು ಅದಕ್ಕೆ ಕ್ಲಿಕ್ ಕೊಟ್ಟಾಗ ಅವರ ಇದು ಬರುತ್ತೆ ಪ್ರೊಫೈಲ್ ಎಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಡೋದಂದರೆ ತುಂಬ ಕಷ್ಟ ಇದೆ, ತಮಾಷೆ ಅಲ್ಲ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬರ್ಸಿಗೆ. ಎಷ್ಟು ಮಕ್ಕಳು ನಿಮಗೆ? ನನಗೆ ಒಬ್ಬಳೆ ಮಗಳು, 9 ತಿಂಗಳಾಯಿತು. ನಾಳೆಗೆ 9 ತಿಂಗಳು ಭರ್ತಿಯಾಗಿ 10 ತಿಂಗಳು ನಡೆಯುತ್ತೆ. ವಿಜೇತ ಪೂಜಾರಿ, ಹಲೋ ಸಂಚಾರಿ. ನಿಮ್ಮೂರಲ್ಲಿ ಸೈಟ್ ರೇಟ್ ಏನು? ಅದೆಲ್ಲ ಸತ್ಯವಾಗ್ಲೂ ಗೊತ್ತಿಲ್ಲ ನನಗೆ. ಪಾಸ್ ಎಂತ ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ. ಗೋಪಾಲ ಪೂಜಾರಿ, ಹಲೋ. ಮಮತಾ, ದಾದ ಸ್ಪೆಷಲ್ ಫುಲ್ ವೆಜ್ ಸ್ಪೆಷಲ್. ಲೋಕೇಶ್ ಹಲೋ, ಹೇಗಿದ್ದೀರಿ? ಮತ್ತೆ ಅದೇ ನನಗೆ ಫುಲ್ ಖುಷಿಯಲ್ಲಿದ್ದೇನೆ. ಮಗಳಿಗೆ ಸೆಕೆಂಡ್ ಪ್ಲೇಸ್ ಸಿಕ್ತಲ್ಲ, ಅದು ಪ್ಲೇಸ್ ಸಿಗೋದು ಮುಖ್ಯ ಅಲ್ಲ, ಆದರೆ ಸಹ ಫಸ್ಟಿಗೆ ಸಿಕ್ಕಿತಲ್ಲ ಅಂತ ಖುಷಿ. ನಾನು ಮತ್ತೆ ಯಾವುದಕ್ಕೆ ಸಹ ಹಾಕಲಿಕ್ಕೆ ಹೋಗಲಿಲ್ಲ. ನನಗೆ ಅದು ಇನ್ಸ್ಟಾಗ್ರಾಮ್ ಇದ್ದೇ ಬೇಜಾರಾಗಿತ್ತು, ಅದಕ್ಕೆ ನಾನು ಕಾಂಪಿಟಿಷನ್ಗೆ ಹಾಕಲಿಲ್ಲ ಮಗುವಿದು ಫೋಟೋ, ಕೃಷ್ಣವೇಷದ್ದು. ಹಲೋ NTN ಫ್ಯಾಮಿಲಿ. ಮಗುವಿನ ಹೆಸರು ರಿಯಾನ್ಶಿ. ರಿಯಾ ಅಂತ ಕರೆಯುವುದು, ಲಚ್ಚು ಅಂತ ಕರಿತೇವೆ. ನಿಮ್ಮ ಎಜುಕೇಷನ್ ಏನು? ನನ್ನ ಎಜುಕೇಷನ್ ಡಿಗ್ರಿ ಕಂಪ್ಲೀಟೆಡ್, ಜಸ್ಟ್ ಗ್ರ್ಯಾಜುಯೇಟ್ ಅಷ್ಟೇ. ಯಾವ ಊರು? ನಮ್ಮದು ಕಬಕ, ಪುತ್ತೂರು. ಬಾಲೆ ಜಿತದಲ್ ನಿದ್ರೆ ಬರ್ತದನಲ್ಲಿ. ಸಂತೋಷ ಸ್ಕೊರೆ ಎನ್ನ. ಜಾಬ್ ಮಾಡ್ತಿಲ್ವಾ? ಜಾಬ್ ಮಾಡ್ತಿದ್ದೇನೆ ನಾನು. ಮೀಡಿಯಾದಲ್ಲಿ ಜಾಬ್ ಮಾಡ್ತಿದ್ದೇನೆ, ನ್ಯೂಸ್ ಚಾನಲಲ್ಲಿ. 29 ಲೈಕ್ ನಂದೇ.
ಹಲೋ ಜಗದೀಶ್ ಜಗ, ಶರಣು ನೀರಲಾಗಿ. ಹಾಯ್, ಊಟ ಆಯ್ತಾ? ಊಟ ಆಯ್ತು, ನಿಮ್ದಾಯ್ತಾ? ಸಮೀಮಾ ವನಸಾಂಡೆ ದಾದ ಕಜ್ಪು ವನಸಾತಿಜಿ ಇನಿ ಫುಲ್ ಮಸ್ತ್ ಗಮ್ಮತ್ ಇತ್ತಂಡು ಅಂಚ ಬಂಜಿ ಫುಲ್ ಆಯ್ತು ನಂಚ ವನಸ್ ಮಂತಾರೆ ಪೊತ್ತಿಜಿ. ನಿನ್ನ ಹೆಸರು ಏನು? ನನ್ನ ಹೆಸರು ಕವಿತಾ. ಕವಿತಾ ಅಂತ. ನಿಮ್ಮೂರು ಯಾವುದು? ನಮ್ಮ ಊರು ಪುತ್ತೂರು. ನಮ್ಮ ಹತ್ತಿರವೇ. ಆಗಿರ್ಬೋದು. ನಿಮ್ಮ ಏಜ್ ಎಷ್ಟು? ಏಜ್ ಎಲ್ಲ ಕೇಳಬಾರ್ದಾ? 1998 ಲೆಕ್ಕ ಹಾಕಿ ಆಯ್ತಾ? ಮಗಳ ಹೆಸರು ರಿಯಾನ್ಶಿ. 9 month old. ಬೇರೆನದು ಕ್ವೆಶನ್ ಕೇಳಿಕಿದ್ರೆ ಕೇಳಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವ್ಲಾಗ್ಸ್ ನೋಡಿ, ಅದರಲ್ಲೆಲ್ಲ ಉಂಟು ಹೆಚ್ಚಿನ ಮಾಹಿತಿಗಾಗಿ. ಸೂಪರ್ ನೇಮ್, ಥ್ಯಾಂಕ್ ಯು. ಮತ್ತೆಂತ ನಾಳಿನ ವ್ಲಾಗ್ ಅದೇ ಚೌತಿದುಂಟು, ಸೊ ಅದನ್ನು ಹಾಕ್ತೇನೆ. ಮತ್ತು ಚೌತಿ ಗಮ್ಮತ್ತಿಲ್ವಾ? ಗಮ್ಮತ್ತು, ನಮ್ಮ ಮನೇಲಿ ಫುಲ್ ಗಮ್ಮತ್ತೆ ಚೌತಿ. ನಮ್ಮ ಊರಲ್ಲಿ ಕೂಡ ಗಮ್ಮತ್ತು. ನಾಳಿನ ವ್ಲಾಗ್ ನೋಡಿ ಹಾಕ್ತೇನೆ ಚೌತಿ ಗಮ್ಮತ್ತಿನ ಬಗ್ಗೆ. ಮತ್ತು ಸಾಕಾಂತ ಇವತ್ತಿನ ಲೈವ್ ಆಲ್ಮೋಸ್ಟ್ 21 ನಿಮಿಷ ಆಯಿತು. ಸಮೀಮಾ ಏನಾದರೂ ಹೇಳಿಕುಂಟಾ? ಕವಿತಾ, ಐ ಆಮ್ ಫ್ರಮ್ ದಾವಣಗೆರೆ. ಹಲೋ ಪಾಟೀಲ್, ದಾವಣಗೆರೆ ಬೆಣ್ಣೆ ದೋಸೆ. ನೀವು ಯಾಕೆ ಇದು ಸ್ವಲ್ಪ ಎಲ್ಲಿಗೋ ಹೋದ್ರಿ ಮಾರೆ ನೀವು? ಸಂತೋಷ್ ಅವರು ಯಾಕೆ ಬಿಗ್ ಬಾಸ್ ಟ್ರೈ ಮಾಡಲಿಲ್ಲ ಅಂತೆ? ನಾನು ಅಷ್ಟು ದೊಡ್ಡ ಸೆಲೆಬ್ರಿಟೀಸ್ ಅಲ್ಲ, ನಾನು ಅಷ್ಟು ದೊಡ್ಡ ಪ್ಲೇಸಿಗೆ ಕೂಡ ಬರಲಿಲ್ಲ. ಓಕೆ ಅಕ್ಕ, ಗುಡ್ ನೈಟ್. ಮತ್ತೆ ಏನಾದರೂ ಕೇಳಿಕುಂಟಾ? ಕ್ವೆಶನ್ಸ್ ಏನಾದರೂ ಉಂಟಾ? ನಮ್ಮನ್ನು ಕರೆಯೋದಿಲ್ವಾ? ಯಾಕೆ? ಕನ್ನಡ ರಾಕ್ ಸ್ಟಾರ್, ಹಲೋ, ಹೇಗಿದ್ದೀರಿ? ಮತ್ತೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ಎಸ್, ಹೌದು. ಗುಡ್ ನೈಟ್ ಜಯಶ್ರೀ. ಮಗು ಎಲ್ಲಿ? ಮಗು ಮಲಗಿದಾಳೆ. ಕರೆಪ್ಪ ಚೌತಿಗೆ. ಚೌತಿಗೆ ಬನ್ನಿ. ಇನ್ನಾಯ್ತಲ್ಲ ಚೌತಿ, ಇನ್ನು ಹೇಗೆ ಕರೆಯೋದು? ನಮ್ಮ ಊರಲ್ಲಿ ಉಂಟು ಚೌತಿ, ಗಮ್ಮತ್ತುಂಟು. 1 ವಾರ ಇರ್ತದೆ ಕಿಲ್ಲೆ ಮೈದಾನದಲ್ಲಿ, ಪುತ್ತೂರಲ್ಲಿ. ಬನ್ನಿ. ಮತ್ತು ನಾಳೆ ಕೆಸರಡೊಂದು ದಿನ ಅಂತ ಉಂಟು ಊರಲ್ಲಿ. ಅಂದರೆ ಕೆಸರಲ್ಲಿ 1 ದಿನ ಅಂತ, ಅಂದರೆ ಆಟೋಟ ಸ್ಪರ್ಧೆ ಎಲ್ಲ ಕೆಸರಲ್ಲಿ, ಗದ್ದೆ ಎಲ್ಲ ಇರ್ತದಲ್ವಾ, ಸೊ ಅದರ ಕೆಸರಲ್ಲಿ. ಸೊ ಅದಕ್ಕೂ ಇನ್ವೈಟ್ ಮಾಡ್ತಿದ್ದೇನೆ, ಎಲ್ಲರೂ ಬನ್ನಿ. ಅದು ಕಬಕ್ಕಕ್ಕಿಂತ ಸ್ವಲ್ಪ ಮುಂದೆ ಕೋಳ್ಯ ಆಗುತ್ತೆ. ಕೋಳ್ಯ ಮತ್ತು ಕಬಕ್ಕದ ಮಿಡ್ಲಲ್ಲಿ. ಕಬ್ಬು ತಿಂದ್ವಿ. ಪುತ್ತೂರು ಎಲ್ಲಿ? ಪುತ್ತೂರು ಕಬಕ. ಪುತ್ತೂರು ಎಲ್ಲಿ ಅಂತವಾ? ಓಕೆ, ದಕ್ಷಿಣ ಕನ್ನಡದಲ್ಲಿ ಆಗುತ್ತೆ ಪುತ್ತೂರು. ಚೌತಿದ ವ್ಲಾಗ್ ಏಪ್ಪ ಮೋಸ್ಟ್ಲಿ ಎಲ್ಲೇ ಪಾಡುವೆನಾ ಅಂದು ಎಡಿಟಿಂಗ್ ಆತಿಜ್ಜಿ. ಎಲ್ಲೇ ಪಾಡು ಚೌತಿದ ವ್ಲಾಗ್. ಬೊಕ್ಕ ಎಲ್ಲ ಅಮ್ಮಲ ಬರ್ತೀರಿ. ಅಮ್ಮ ಬರ್ತಿದ್ದಾರೆ ನಾಳೆ ಮನೆಗೆ. ಅಂದರೆ ನಾನಲ್ಲಿ ಕೆಸರಡೊಂದು ದಿನಕ್ಕೆ ಹೋಗ್ತಾರಲ್ಲ, ಅದಕ್ಕೆ. ಯಾಕೆ? ಕನ್ನಡ ರಾಕ್ ಸ್ಟಾರ್ ಅವರೇ, ನಾನು ಬಿಗ್ ಬಾಸಿಗೆ ಹೋಗುವಷ್ಟು ಬೆಳಿಲಿಲ್ಲ, ಅದಕ್ಕೆ ಹೋಗುದು ಸಹ ಇಲ್ಲ. ಸಂತೋಷ್ ಅವರೇ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನನಗೆ ಮದುವೆ ಆಗಿದೆ, 1 ಮಗು ಇದೆ. ಓಕೆ, ಲೈವಲ್ಲಿ ಬರ್ತೇವೆ ಅಂತ ಹೇಳಿ ಒಟ್ಟಾರೆ ಮಾತಾಡೋದಲ್ಲ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಗಂಡನ ಊರು ಯಾವುದು? ಗಂಡನ ಊರು ಕಬಕ್ಕ, ನನ್ನ ಊರು ಮಾಣಿ, ಅಂದರೆ ಆ ತಾಯಿ ಮನೆ ಮಾಣಿ, ಹಸ್ಬೆಂಡ್ ಮನೆ ಕಬಕ. ಗೊತ್ತಾ? ಓಕೆ. ಮೆಸೇಜ್ ನೋಡಿದ್ದೇನೆ. ಹೇಳಿ, ಏನು ಹೆಲ್ಪ್ ಅಂತ, ಏನೋ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರಿ, ಏನು ಅಂತ ಗೊತ್ತಾಗಲಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರಾ NTN ಫ್ಯಾಮಿಲಿ? ಸೊ ನೋಡಿ, ಅವರು NTN ಫ್ಯಾಮಿಲಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕಂತೆ.
ಎಲ್ಲರಿಗೂ ಹೇಳಿದೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಹಾಯ್ ಸಿಸ್, ನಾನು ಬೆಳ್ತಂಗಡಿ. ಹಲೋ ಮಿಶಾ ರಾವ್ ವ್ಲಾಗ್ಸ್. ಮಲ್ಲೇಶ್, ಸರಿಯಾಗಿ ಹೇಳಿದರೆ ಮಾತ್ರ ಆನ್ಸರ್ ಮಾಡ್ತೇನೆ. ಒಟ್ಟಾರೆ ಕಮೆಂಟ್ ಓಪನ್ ಉಂಟು ಅಂತ ಹೇಳಿ ಒಟ್ಟಾರೆ ಮಾತಾಡಿದ್ರೆ ಹೇಳಿಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ನಾಳೆ ಹುಲಿವೇಷ ಇದೆಯಾ? ಹುಲಿವೇಷ ನಾಳೆ ಇಲ್ಲ. ಪುತ್ತೂರು ಯಾವ ಡಿಸ್ಟಿಕ್? ಪುತ್ತೂರು ದಕ್ಷಿಣ ಕನ್ನಡ. ಮತ್ತು ಇನ್ಸ್ಟಾಗ್ರಾಮ್ ಕೂಡ ಉಂಟು, ದಯವಿಟ್ಟು ಫಾಲೋ ಮಾಡಿ. ವಿಜಯ್ ಕವಿತಾ ಗಣೇಶ್ ಅಂತ ಉಂಟು. ಮತ್ತು ಯೂಟ್ಯೂಬು ಇದೆ, ಸೊ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ. ಮತ್ತೆಂತ ಎಲ್ಲಿಯಾದರೂ ಹೋಸ್ಟ್ ಇದ್ದರೆ, ಅಂದರೆ ಬರ್ತ್ಡೇ ಮತ್ತು ರಿಸೆಪ್ಷನ್, ಮ್ಯಾರೇಜ್, ಮೆಹಂದಿ ಅದೆಲ್ಲ ಇರ್ತದಲ್ಲ, ಹೋಸ್ಟ್ ಏನಾದರೂ ಇದ್ದರೆ ಅದಕ್ಕೂ ಕಾಂಟ್ಯಾಕ್ಟ್ ಮಾಡಿ. ನೀವು ಎಲ್ಲಿದ್ದು? ನಿಮ್ಮ ಊರು ಪುತ್ತೂರು. ಎಸ್, ಪುತ್ತೂರು ಹೌದು. ಮತ್ತೆ ಎಲ್ಲಿ ಹೋದ್ರು? ಹನ್ಸಿಕ್ ಅವರೆಲ್ಲ ಎಲ್ಲಿ ಹೋದ್ರು? ಮಾತಾಡ್ತಿದ್ರು, ಎಸ್ಕೇಪ್ ಆದ್ರ ಅಂತ. ಮತ್ತೆ ಎಲ್ಲ ಸ್ಯಾಟರ್ಡೆ ಅಲ್ವಾ, ನೆಟ್ ಪ್ಯಾಕ್ ಎಲ್ಲ ಖಾಲಿಯಾಗಿರ್ತದೆ. ಆನ್ಸರ್ ಕೊಡಿ. ಏನು ಆನ್ಸರ್ ಕೊಡಬೇಕು ಹೇಳಿ? ಹುಡುಗಿ ಉಂಟಾ? ಅಲ್ಲ, ನಾನು ಬ್ರೋಕರ್ ಅಲ್ಲ ಮಾರೆ, ಹುಡುಗಿ ಉಂಟಾ ಅಂತ ಕೇಳಿಕ್ಕೆ. ಮ್ಯಾಟ್ರಿಮೋನಿಯ ನೋಡಿ ಚೆಕ್ ಮಾಡಿ, ಅಲ್ಲಿರ್ತದೆ ಹುಡುಗಿಯರು. ಇದ್ದೇನೆ. ಇದ್ದೀರಾ? ನೀವು ಮಾತಾಡಿ. ನೀವು ಮಾತಾಡಿದರೆ ಸ್ವಲ್ಪ ಬೋರು ಆಗೋದಿಲ್ಲ. ಅಬ್ಬಾ, ನಾವು ಪುತ್ತೂರಲ್ಲಿರೋದು. ಹೌದಾ? ಓಕೆ. ಇವತ್ತು ಸ್ಯಾಟರ್ಡೆ ಅಲ್ವಾ? ಕಮೆಂಟ್ ಸೆಕ್ಷನ್ ಓಪನ್ ಇದೆ ಅಂತ ಒಟ್ಟಾರೆ ಮಾತಾಡಲಿಕ್ಕೆ ಹೋಗಬೇಡಿ. ಊಟ ಮಾಡೋದು ವ್ಲಾಗ್ ನೋಡ್ತಾ ಇದ್ದೇನೆ ಹಾಗೆ. ಹೌದಾ? ಓಕೆ. ಊಟ ಮಾಡ್ತಾ ವ್ಲಾಗ್ ನೋಡ್ತಾ ಇದ್ದೀರಾ? ಓಕೆ. ಇನ್ಸ್ಟಾ ID ವಿಜಯ್ ಕವಿತಾ ಗಣೇಶ್, ಡಿಸ್ಕ್ರಿಪ್ಷನಲ್ಲಿದೆ ನೋಡಿ. ಊಟ ಆಯಿತು, ನಿಮ್ದಾಯ್ತಾ? ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮದೇವಿ ಹಲೋ. ಆಯನ್ ಬ್ಲಾಕ್ ಮಂತೆ ಅಂದು ಕೆಲವು ಅಂಚನೆ ಉಪ್ಪೇರಿ ದಾಯ್ತಾಣೊಂಜಿ ಲೈವ್ ಬರ್ರೆ ಗೊತ್ತುಜಿ ಐಕಂದು ಎಪ್ಪೇರು ದಾಯ್ತಾಣ ಕಮೆಂಟ್ ಪಾಡೊಂದು ಉಪ್ಪೇರೆ ಯಾನ ಇಂಪುರಗೇನು ಪುಜಿ ಕೆಲವು ಉಪ್ಪೇರು ಎಂಚ ಗೊತ್ತುಂಡೆ ಇನ್ಸ್ಟಾಗ್ರಾಮ್ ಅಡ್ಲ ಅಂಚನೆ ರಿಕ್ವೆಸ್ಟ್ ಕಡಪ ಬೇರೆ ರಿಕ್ವೆಸ್ಟ್ ಪಿಂಡಿ ಎಕ್ಸೆಪ್ಟ್ ಮಂತನುಂಡತೆ ಬೊಕ್ಕ ಸೂರು ಕಾಲ್ ಅವೆನ್ ಪೂರ ನಮ್ಮ ಅಡೆಗೆ ಬ್ಲಾಕ್ ಮಂತ್ ಬಿಟ್ಪ. ನಿಮ್ಮದು ಪುತ್ತೂರಲ್ಲಿ ಎಲ್ಲಿ? ನಮ್ಮದು ದರ್ಬೆ. ನಮ್ಮದು ಪುತ್ತೂರಲ್ಲಿ ಕಬಕ. ಊಟಕ್ಕೆ ಏನು ಸ್ಪೆಷಲ್? ಊಟಕ್ಕೆ ತುಂಬ ಇತ್ತು ಸ್ಪೆಷಲ್. ರೋಷನ್ ಅವರೇ, ಇಂಥ ಬೀಟ್ರೂಟ್, ಹುರುಳಿಕಾಳು ಮತ್ತು ಇದು ಸೌತೆ. ಜೀವಿತಕ್ಕ ಕಂಗ್ರ್ಯಾಚುಲೇಷನ್ಸ್. ಈ ಸಲದ್ದು ಗುರು ಶಿಷ್ಯರು ಅಂದರೆ ಎಂತ ಗುರುಭ್ಯೋ ನಮಃ ಅಂತ ಕಾಂಪಿಟೇಷನ್ ಇಟ್ಟಿದ್ದಲ್ಲ ಫೋಟೋಸ್ ಬರ್ದು, ಅದರಲ್ಲಿ ಜೀವಿತ ಅವರು ವಿನ್ನರ್. ಸಂತೋಷ್ ಅವರೇ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ರಮೇಶ್ ಕವನ ಹಲೋ. ಅಕ್ಲೇನ ಇಲ್ಲಡು ಬೊಡೆದು ಜೋಕುಲು ಇಜ್ಜ ಅಂದು ಐಕ್ಕೆ ಅಂಚಲ ಪನ್ಪುನು ಅಂಚ ಬರ್ಪೇರು ಪಂಡದು ನಮ್ಮ ಲೈವ್ಗೆ ಪೋಪು ಜನ ಎಂತದೇರು ಕೆಲವು ಉಪ್ಪೇರು ದಾದ ಗೊತ್ತುಂಡೆ ಮುರಣ್ಣು ಜಿತ್ತನು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತದೆ ಲೈವ್ಗೆ ಬರ್ಪುನು ಲೈವ್ಗೆ ಬರ್ತದೆ ಅಲ್ಪ ದಾಯ್ತು ಪೂರ ಪನ್ಪುನು ನಾನು ನಮಗೆ ಲೈವ್ಗೆ ಬರಿಯರ ಬಲ್ಲಿಂದ ಅಕ್ಲ ಇಂಟೆನ್ಷನ್ ನಮ್ಮವೇನು ಪೂರ ಗೆನ್ ಪೂಜೆ ನಮಗೆ ಒಯ್ಕ್ ಆನ್ಸರ್ ಕೊರೋಡು ಒಯ್ನು ಸೀರಿಯಸ್ ಆದೈತು ನೋಡು ಪೂರ ಗೊತ್ತುಪ್ಪುನು ಐಕ್. ಸಂಗೀತ ಯಾಕೆ ಕೋಪ? ಮೇಕಪ್ ಮಾಡಿಲ್ವಾ? ವಿದೌಟ್ ಮೇಕಪ್. ರಮೇಶ್ ಕವನ ಹಲೋ. ಮೇಕಪ್ ಮಾಡಿ ಲೈವ್ಗೆ ಬರಬೇಕು ಅಂತ ಏನಾದರೂ ಉಂಟಾ? ಓ ಸೂಪರ್, ನಮ್ಮ ಊರು ಜನ. ಓಕೆ. ಎಂತ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ರಿಗೂ ಹೇಳಿ ಪ್ಲೀಸ್ ದಯವಿಟ್ಟು ನೋಡಿ. NTN ಫ್ಯಾಮಿಲಿ ಅಂತ ಉಂಟು, ಅವರನ್ನು ಸಬ್ಸ್ಕ್ರೈಬ್ ಮಾಡಬೇಕಂತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅವರ ವೀಡಿಯೋಸ್ಗೆ ಕೂಡ ಸಪೋರ್ಟ್ ಮಾಡಿ. ಹ್ಯಾಪಿ ಗಣೇಶ ಚತುರ್ಥಿ. ನಿಮಗೂ ಕೂಡ ಹ್ಯಾಪಿ ಗಣೇಶ ಚತುರ್ಥಿ. ನನ್ನ ಊರು ಕೆಲಿಂಜ. ಓ ಕೆಲಿಂಜ ವಿಟ್ಲ.
ಎಂಕ್ಲೆನ ಕುಟುಂಬದ ಅಲ್ಪನೆ ಕೆಲಿಂಚಾಡೆ ಕರೆಕ್ಟ್. ಮತ್ತೆ ಏನಾದರೂ ಕೇಳಿಕುಂಟಾ? ಕ್ವೆಶನ್ ಏನಾದರೂ ಉಂಟಾ? ಕ್ವೆಶನ್ ಕೇಳಿ. ಎಂತ ಗೊತ್ತುಂಟಾ ಹನ್ಸಿಕಾ ಅವ್ರ ಹತ್ರ ಇದು ಸೇಮ್ ನಾ ಮೊನ್ನೆ ಕ್ವೆಶನ್ ಕೇಳಿದ್ದಲ್ಲ, ಅದೇ ಪ್ರಶ್ನೆ ಹೀಗಿದೆ ಉತ್ತರ ಏನು ಅಂತ, ಅದನ್ನು ಹೋಸ್ಟಿಗೆ ಕೇಳಿದ್ದೆ. ಯಾರು ಕೂಡ ಆನ್ಸರ್ ಮಾಡಿರಲಿಲ್ಲ. ಅಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದರು, ಅವರ ಹತ್ರ ಹೇಳಿದ್ದೆ ಯಾರಿಗೆ ಸಹ ಹೇಳಬೇಡಿ ಅಂತ. ಸೊ ಲಾಸ್ಟಿಗೆ ಒಬ್ಬರು ಅಂಕಲ್ ಮಾತ್ರ ಅದಕ್ಕೆ ಆನ್ಸರ್ ಮಾಡಿದರು. ಅವ್ರ ಮಾತ್ರ ಬ್ರಿಲಿಯಂಟ್ ಆನ್ಸರ್ ಮಾತ್ರ ಅವ್ರದ್ದು. ಕರೆಕ್ಟ್. ಯಾಕೆ ನಮ್ಮ ಊರು ಕಾರ್ಕಳ? ಹೌದಾ, ಓಕೆ ಓಕೆ. ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡಲಿಲ್ಲ ಅಂತ ನಾನು ನಿಮ್ಮ ಫೋಟೋ ಹಾಕಿದ್ದೇನೆ ಸಂಗೀತ ಅವರೇ. ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡೋದು ನಂದಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳಿದ್ದೆ 200ಕ್ಕಿಂತ ಹೆಚ್ಚು ಲೈಕ್ಸ್ ಬಂದರೆ ಮಾತ್ರ ಸೆಲೆಕ್ಟ್ ಅಂತ. ನಿಮ್ಮದು 200ಕ್ಕಿಂತ ಹೆಚ್ಚು ಲೈಕ್ಸ್ ಬಂದಿಲ್ಲ, 200 ಕೂಡ ಆಗಿಲ್ಲ, ಜಸ್ಟ್ ಒಂದು 100ಕ್ಕಿಂತ ಜಾಸ್ತಿ ಕೂಡ ಆಗಲಿಲ್ಲ. ನಾನು ಹೇಳಿದ್ದೆ ಅಲ್ವಾ, ಯಾರದ್ದು 200ಕ್ಕಿಂತ ಹೆಚ್ಚು ಲೈಕ್ಸ್ ಬರುತ್ತೆ ಅಂತ. ಅದರಲ್ಲೆಲ್ಲ ಇನ್ಫ್ಲುಯೆನ್ಸ್ ಎಲ್ಲ ಎಂತ ಇಲ್ಲ. ಸೌತಿ ಗೌಜ ಪುತ್ತೂರಿಗೆ ಬಂದಾಗ ವೆಂಕಟರಮಣ ದೇವಸ್ಥಾನ ಹತ್ರ ನಮ್ಮ ಅಂಗಡಿ ಮೊಬೈಲ್ ಶಾಪ್ ಇದೆ. ಓಕೆ, ಯಾವ ಮೊಬೈಲ್ ಶಾಪ್? ಇದಾ ಸೆಲ್ಝೋನಾ? ಎಲ್ಲಿ ಅಕ್ಕ ಪ್ಲೀಸ್? ನಾನು ಹೇಳಿದ್ದೇನೆ, ಅವರು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಎಂತ ಮಾಡಲಿಕ್ಕಾಗೋದಿಲ್ಲ. NTN ಫ್ಯಾಮಿಲಿ ಅವರೇ. ಸುಶಾಂತ್ ಶೆಟ್ಟಿ ಹ್ಯಾಲೋ, ಊಟ ಆಯಿತು, ನಿಮ್ದಾಯ್ತಾ? ಸುಳ್ಯ ಪದವು ಬರ್ಪರ, ಸುಳ್ಯ ಪದವಿಂಕು ಓಲುಂದೆ ಗೊತ್ತಿಜಿ. ಯಾವ ಕ್ವೆಶನ್? ಅದೇ ಪ್ರಶ್ನೆ ಹೀಗಿದೆ ಉತ್ತರ ಏನು ಅಂತ ನಾನು ಕ್ವೆಶನ್ ಕೇಳಿದ್ದೆ ಅಲ್ವಾ, ನಾನು ಇದರಲ್ಲಿ ಲೈವ್ಗೆ ಬಂದರೆ ಕೇಳ್ತಾ ಇದ್ದೆ ನೋಡಿ. ಸೊ ಅದೇ ಕ್ವೆಶನನ್ನು ನಾನು ರಿಪೀಟ್ ಮಾಡಿದ್ದೆ ಅಲ್ಲಿ. ನನಗೆ ಎಂಥ ಕ್ವೆಶನ್ ಕೇಳಬೇಕು ಅಂತ ಗೊತ್ತಾಗಲಿಲ್ಲ ಹೋಸ್ಟಿಗೆ. ಸೊ ಅದಕ್ಕೆ ನಾನು ಅದೇ ಕ್ವೆಶನನ್ನು ಕೇಳಿದ್ದೆ. ಯಾರು ಕೂಡ ಆನ್ಸರ್ ಮಾಡಿ, ಒಬ್ಬರು ಮಾತ್ರ ಮಾಡಿದ್ದು ಲಾಸ್ಟಿಗೆ. ಅವರಿಗೆ ಸಿಕ್ತು ಮಾತ್ರ ಗಿಫ್ಟ್. ಏನಾದರೂ ಕ್ವೆಶನ್ಸ್ ಉಂಟಾ? ಇಲ್ಲದ್ರೆ ಲೈವಿಂದ ಲೆಫ್ಟ್. ಟೈಮ್ ಆಯ್ತಲ್ಲ, ಟೈಮ್ ಎಷ್ಟಾಯ್ತು ಅಂತ ಗೊತ್ತಿಲ್ಲ. 9 ಗಂಟೆ ಕಳೀತಾ? ಬಾ. ಕೆಲಿಂಜಡು ಓಲು ರೋಡ್ ಸೈಡ್ ಸಣ್ಣದಲ್ಪನೆ ಅವು ಒಲ್ಪ ನಿಂಕಲ ಗೊತ್ತುಜಿ. ಇಂಚಿನಡೆ ಪುದರ್ ಒಂಜಿ ಪುದರ್ ಉಂಡಡೆಗೆ. ನನ್ನೂರ ಲೈವ್ಗೆ ಬಂದಾಗಿರಿಗೆ ನೆನಪುಡು ಪನ್ಪೆ. ಇಂಚಿನ ಉಂಡಿಯೇ ಡೌನ್ಗೆ ಪೋಡು ಮಾತ್ರ ಕೆಲಿಂಚದಲ್ಪ ಉಲಾಯಿ ಪೋಡು ಅಡೆಗೆ ಇಂಚಿನ ಪುದರ್ ಉಂಡು. ಕರೆಕ್ಟ್ ಅದು ಗೊತ್ತುಜಿ. 9 1 ಗಂಟೆ ಆಯ್ತು. ಕೇರಳ ಕರ್ನಾಟಕ ಗಡಿ. ಓಕೆ 9 to 10. ಮತ್ತು ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲಾಗ್ಸ್ ಎಲ್ಲ ನೋಡಿ. ಡೈಲಿ ಬ್ಲಾಗ್ಸ್ ಹಾಕ್ತೇನೆ, ಮತ್ತು ಟೈಮಿಂಗ್ಸ್ ಆಚೆ ಇರ್ತದೆ. ಡೈಲಿ ಬ್ಲಾಗ್ಸ್ ಎಲ್ಲ ಅಪ್ಡೇಟ್ ಮಾಡ್ತೇನೆ. ಇವತ್ತು ಅದೇ ಚೌತಿದ್ದು ಸ್ಪೆಷಲ್ ಇದು ವ್ಲಾಗ್, ಅದು ನಾಳೆ ಹಾಕ್ತೇನೆ. ಇವತ್ತಷ್ಟೇ ಇದ್ದದ್ದು. ಮತ್ತು ಇವತ್ತಿನ ವ್ಲಾಗ್ ನೋಡಿದ್ರಾ? ಇವತ್ತಿನ ವ್ಲಾಗ್ ಅಲ್ಲ, ಅದು ಸಾರಿ ಕಲೆಕ್ಷನ್ಸ್ ಬಗ್ಗೆ ಹಾಕಿದ್ದೆ. ಅದು ಮೊನ್ನೆ ಒಂದು 3-4 ಜನ ಏನೋ ಕೇಳಿದರು ಸಾರಿದ್ದು ಎಲ್ಲಿ ಪರ್ಚೇಸ್ ಮಾಡಿದ್ದು ಹಾಗೆ ಅಂತ. ಅದಕ್ಕೆ ನಾನು ಸಾರಿದ್ದು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಸಾರಿ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಇವತ್ತಿನ ವ್ಲಾಗಲ್ಲಿ ಹಾಕಿದ್ದೇನೆ. ನೋಡಿಲ್ಲ ಅಂತ ಹೇಳಿದರೆ ಅಕ್ಕ ಸೂಪರ್ ಕ್ಯೂಟ್. ಥ್ಯಾಂಕ್ ಯು. ಮತ್ತೆಂತ ಬಾ, ಕೂತು ಬಚ್ಚಿ ಹೋಯ್ತು. ಬಾ. ಮಿತ್ತ ನಡ್ಕ ದಾದ ಗೊತ್ತಾಯ್ ಜಂಕ್. ಅಕ್ಷತಾ ಪಿ ಹಲೋ, ಹೇಗಿದ್ದೀರಿ? ನಿಮ್ದೂರು? ನಂದೂರು ಪುತ್ತೂರಲ್ಲಿ ಕಬಕ್ಕ. ಅಕ್ಷತಾ ಡೌನ್ ಆಯ್ತೀಗ. ಸೊ ಮಗಳೆದ್ಲು. ಇನ್ನು ನೆಕ್ಸ್ಟ್ ಯಾವಾಗಾದ್ರೂ ಲೈವ್ಗೆ ಬರ್ತೇನೆ, ದಯವಿಟ್ಟು ಕ್ಷಮಿಸಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಎಲ್ಲರೂ ಖುಷಿಯಾಗಿ ಬಾಯ್.